ದೇರಳಕಟ್ಟೆಯ ಯೆನೆಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯ ಹಾಗೂ ಭಾರತ ಸರ್ಕಾರದ ಆಯುಷ್ ಸಚಿವಾಲಯದ ಸಹಯೋಗದೊಂದಿಗೆ 11ನೇ ಯೋಗ ದಿನವನ್ನು ಯೋಗ ಸಂಗಮ ಎಂಬ ರಾಷ್ಟ್ರೀಯ ಕಾರ್ಯಕ್ರಮದಡಿಯಲ್ಲಿ ಯೆನೆಪೋಯ ಕ್ಯಾಂಪಸ್ನ ಎಂಡ್ಯೂರೆನ್ಸ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಯೆನೆಪೋಯದ ರಿಜಿಸ್ಟರ್ ಡಾಕ್ಟರ್ ಗಂಗಾಧರ ಸೋಮಯಾಜಿ ಉದ್ಘಾಟಿಸಿದರು. ಯೆನೆಪೋಯ ಹೋಮಿಯೋಪತಿ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವಿಜಯೇಂದ್ರ ಬಿ ಇಟಗಿ ಗೌರವಾನ್ವಿತ ಅತಿಥಿಯಾಗಿದ್ದರು. ಮುಖ್ಯ ಅತಿಥಿ ಭಾಷಣದ ನಂತರ ಬೆಳಗ್ಗೆ 7:50ಕ್ಕೆ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದ IDY 2025ರ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಭಾಷಣವನ್ನು ಯೆನೆಪೋಯದಲ್ಲಿ ದೊಡ್ಡ ಪರದೆಯ ಮೂಲಕ ನೇರ ಪ್ರಸಾರ ಮಾಡಲಾಯಿತು. ಯೆನೆಪೋಯ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾಕ್ಟರ್ ಪುನೀತ್ ರಾಘವೇಂದ್ರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. So but still I thought I will make it because anyway I get up at 5 o'clock. For me coming here is the only issue, not getting up, unlike you people. Traveling is the only issue. But anyway, traveling at this hour of the day is also extremely pleasant. In fact, today, normally I take 30 to 35 minutes from the city to come here. Today, I took 15 minutes. Not that I have come, in rock. Please see that you continue whatever you have started today, or probably you may be already doing this. It is good for each one of us. My best wishes to all of you on this day, International Yoga Day. May God... ಸಾಮಾನ್ಯ ಯೋಗ ಅಭ್ಯಾಸವನ್ನು ಬೆಳಗ್ಗೆ 7ರಿಂದ 7:45ರವರೆಗೆ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ವೈದ್ಯರು, ಆಹ್ವಾನಿತರು ಮತ್ತು ಸ್ಥಳೀಯ ನಾಗರಿಕರು ಸೇರಿದಂತೆ ಸುಮಾರು 580 ಜನರು ಭಾಗವಹಿಸಿದ್ದರು. ಯೆನೆಪೋಯ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಯೆನೆಪೋಯ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ನಮ್ಮೊಂದಿಗೆ ಕೈಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಾಯ ಮಾಡಿತು. ಯೋಗ ಅಧಿವೇಶನದ ನಂತರ ತಪಸ್ಯ ಮಿತ್ರ ಫೌಂಡೇಶನ್ನ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಸಲಹೆಗಾರರಾದ ಡಾಕ್ಟರ್ ದ್ವಾರಕಾನಾಥ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಮತ್ತು ಅವರನ್ನು ಯೋಗ್ಯ ವೈದ್ಯರಾಗಲು ಪ್ರೇರೇಪಿಸಿದರು. Final pose for 2 to 3 breaths with full body awareness. Exhale, release your hands, stretch your legs, come back to starting position and relax. Vajrasana, diamond pose. Come to Samasti. Left arm and right arm should be in the same line in the final position. For 2 to 3 breaths with full body awareness. Inhale. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ದೇರಳಕಟ್ಟೆ.